ಬಂಟ್ವಾಳ ತಾಲೂಕು ಮಟ್ಟದ ಕನಕದಾಸ ಜಯಂತಿ ಆಚರಣೆ ಹಾಗೂ ಒನಕೆ ಓಬವ್ವ ಜಯಂತಿ ಆಚರಣೆ ನಡೆಯಿತು. ಬಂಟ್ವಾಳ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಬಂಟ್ವಾಳ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಕನಕದಾಸರ ಜಯಂತಿ ಆಚರಣೆ ಹಾಗೂ ಒನಕೆ ಓಬವ್ವ ಜಯಂತಿ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಉಪ ತಹಶೀಲ್ದಾರ್ ರಾಜೇಶ್ ನಾಯ್ಕ್ ಅವರು ದೀಪ ಬೆಳಗಿಸಿ ಭಕ್ತಿಯ ಮಹತ್ವ ಸಾರಿದ ಕನಕದಾಸರು ತನ್ನ ಕಾಲದ ಸಮಾಜದಲ್ಲಿ ಅಸಮಾನತೆಗಳನ್ನು ವಿರೋಧಿಸಿದರು. ಸಾಹಿತ್ಯ ಮತ್ತು ಸಂಗೀತದ ದೃಷ್ಟಿಯಿಂದಲೂ ಕನಕದಾಸರ ಕೊಡುಗೆ ಗಣನೀಯವಾಗಿದೆ ಎಂದರು. ಒನಕೆ ಓಬವ್ವ ರಾಜಮನೆತನದಲ್ಲಿ ಜನಿಸದೇ ಇದ್ದರೂ ವೀರರಾಣಿಯರ ಸಾಲಲ್ಲಿ ನಿಂತು ಗೌರವ ಪಡೆಯುತ್ತಿರುವವಳು. ತನ್ನ ರಾಜ್ಯವನ್ನು ಉಳಿಸಲು ಓಬವ್ವ ಮಾಡಿದ ತ್ಯಾಗ ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ ಎಂದರು. ಮುಖ್ಯವಾಗಿ ಜಾತಿ ಭೇದ ಇದ್ದಂಥ ಕಾಲದಲ್ಲಿ ಅವರು ಎಲ್ಲರೂ ಒಂದೇ ಕುಲ, ಎಲ್ಲರಿಗೂ ಒಂದೇ ಕುಲ, ಮನುಷ್ಯರೆಲ್ಲ ಒಂದೇ ಅಂತ ಹೇಳುವ ಒಂದು ಸಂದೇಶವನ್ನು ಮಾಡಿದರು. ಅವರ ಸಮಕಾಲೀನರು ಪುರಂದರದಾಸರು ಮತ್ತು ಕನಕದಾಸರು ಒಟ್ಟಿಗೆ ಒಂದು 2-3 ಸಾರಿ ಜೊತೆಯಾಗಿದ್ದಾರೆ ಅವರು.